ಹೈಡ್ರೋವೀಡ್ ಗಾಂಜಾವನ್ನ ಮಾರಾಟ ಮಾಡಲು ಯತ್ನಿಸಿದ್ದ ಇಬ್ಬರನ್ನ ಮಂಗಳೂರು ಸಿಸಿಬಿ ಪೊಲೀಸರು ತೆರಳಕಟ್ಟಿಯಲ್ಲಿ ಬಂಧಿಸಿದ್ದಾರೆ. ಆರೋಪಿಗಳನ್ನ ಕಾಸರಗೋಡಿನ ಮಂಗಲ್ಪಾಡಿಯ ಅಜ್ಮಲ್ ಟಿ ಮತ್ತು ತಮಿಳುನಾಡು ಮೂಲದ ಸದ್ಯ ಸುರತ್ಕಲ್ನಲ್ಲಿ ವಾಸವಾಗಿರುವ ಮೀನು ರಶ್ಮಿ ಎಂದು ಗುರುತಿಸಲಾಗಿದೆ. ಆರೋಪಿಗಳಿಂದ ಸುಮಾರು 30 ಲಕ್ಷ ರೂಪಾಯಿನಿಂದ 1 ಕೋಟಿವರೆಗಿನ ಮೌಲ್ಯದ ಹೈಡ್ರೋವೀಡ್ ಗಾಂಜಾ, ಒಂದು ಸ್ಯಾಂಡ್ರೋ ಕಾರು, 2 ಮೊಬೈಲ್ ಅನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಸರಗೋಡು ಮೂಲದ ಡಾಕ್ಟರ್ ನದೀರ್ ಈ ದಂಧೆಯ ಪ್ರಮುಖ ಆರೋಪಿಯಾಗಿದ್ದಾನೆ. ವೈದ್ಯನಾಗಿರುವ ಈತ ವಿದೇಶದಲ್ಲಿದ್ದು ತಲೆಮರೆಸಿಕೊಂಡಿದ್ದಾನೆ ಎಂದು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ತಿಳಿಸಿದ್ದಾರೆ. ನಮ್ಮ ಉಳ್ಳಾಳ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂತಹ ದೇರಳಕಟ್ಟೆ ಆ ಒಂದು ಪೋಸ್ಟ್ ಆಫೀಸ್ ಹತ್ತಿರದಲ್ಲಿ ಒಂದು ಕಾರ್ಯಾಚರಣೆ ಮಾಡಲಾಗಿದೆ. ಇದರಲ್ಲಿ ಸುಮಾರು 1.2 kg ಹೈಡ್ರೋವೀಡ್ ಇದನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹೈಡ್ರೋವೀಡ್ ಅಂದರೆ ಈ ಕ್ಯಾನಬಿಸ್ ಏನಿರುತ್ತೆ ಗಾಂಜಾ, ಅದನ್ನು ಭಾಳ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟಲ್ ಕಂಡೀಷನ್ಸಲ್ಲಿ ಹೈಡ್ರೋಪಾನಿಕ್ಸ್ ಆ ಒಂದು ಕಲ್ಚರಲ್ಲಿ ಕಲ್ಟಿವೇಟ್ ಮಾಡ್ತಾರೆ. ಇದು ಹೆಚ್ಚಾನೆಚ್ಚು ಹೊರದೇಶಗಳಲ್ಲಿ ಕಲ್ಟಿವೇಟ್ ಮಾಡಿ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡುವಂಥದ್ದು ಇದೆ. ಈಗ ನಮಗೆ ಸದ್ಯಕ್ಕೆ ಇರುವಂಥ ಮಾಹಿತಿ ಪ್ರಕಾರ ಇದು ಸಮ್ ಯುರೋಪಿಯನ್ ಕಂಟ್ರಿಯಿಂದ ಬಂದಿರ್ಬೋದು ಅನ್ನೋಂಥದ್ದು ನಮಗೆ ಮಾಹಿತಿ ಇದೆ. ಇದರಲ್ಲಿ ಇಬ್ಬರು ಆರೋಪಿಗಳನ್ನು ನಮ್ಮ ಅಧಿಕಾರಿಗಳು ವಶಕ್ಕೆ ತಗೊಂಡಿದ್ದಾರೆ, ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದ್ದಾರೆ. ಇದರಲ್ಲಿ MBBS ವಿದ್ಯಾರ್ಥಿನಿ ಒಬ್ಬರು, ಫೈನಲ್ ಇಯರ್ MBBS ವಿದ್ಯಾರ್ಥಿನಿ ಒಬ್ಬರು, ಈಕೆ ಸದ್ಯ ಸೂರತ್ಕಲಲ್ಲಿ ವಾಸ ಮಾಡ್ತಾ ಇರ್ತಾಳೆ ಮತ್ತು ಮೂಲತಃ ಕನ್ಯಾಕುಮಾರಿ ತಮಿಳುನಾಡು ಭಾಗದವಳು ಆಗಿದ್ದಾರೆ ಈ MBBS ವಿದ್ಯಾರ್ಥಿನಿ. ಅದ್ರ ಜೊತೆಗೆ ಇನ್ನೊಬ್ಬ ಸುಮಾರು 22-23 ವರ್ಷ ವಯಸ್ಸಿನ ಉಪ್ಪಳ ಮೂಲದ ಕಾಸರಗೋಡು ಜಿಲ್ಲೆ ಕೇರಳ ಭಾಗದ ವ್ಯಕ್ತಿ ಅನ್ನುವಂಥದ್ದು ತಿಳಿದು ಬಂದಿದೆ. ಇಂಟರ್ನೆಟ್ಟಲ್ಲಿ ನಾವು ಇದ್ರದ್ದು ಪ್ರೈಸ್ ಚೆಕ್ ಮಾಡಿದಾಗ ಇದು ಕ್ವಾಲಿಟಿ ಮೇಲೆ 2,000ದಿಂದ 25,000ವರೆಗೂ 1 ಗ್ರಾಮ್ ಮಾರಾಟ ಮಾಡ್ತಾರೆ ಅನ್ನೋಂಥದ್ದು ನಮಗೆ ತಿಳಿದು ಬಂದಿದೆ. ಇದ್ರದ್ದು ಯಾವ ಕ್ವಾಲಿಟಿ ಇದೆ ಅದನ್ನೆಲ್ಲ ವೆರಿಫೈ ಮಾಡುವಂಥದ್ದು ಮತ್ತು ಇದ್ರ ಅಪ್ರಾಕ್ಸಿಮೇಟ್ ಕಾಸ್ಟ್ ಎಷ್ಟಾಗುತ್ತೆ ಅನ್ನೋಂಥದ್ದು ಇನ್ನು ಪತ್ತೆ ಮಾಡಬೇಕಾಗಿದೆ. ಆದರೆ ಏನಿಲ್ಲ, ನಾವು ಕನಿಷ್ಠ ಬೆಲೆ ಅಂದ್ಕೊಂಡ್ರು ಸುಮಾರು 20-25 ಲಕ್ಷ ಹೊರತು ಗಾಂಜಾ ಹೈಡ್ರೋವೀಡ್ ಇದನ್ನು ಹೇಳ್ಬೋದು ನಾವು.